ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಹೊಸದಾಗಿ ಮದುವೆ ಆಗಿರುವ ದಂಪತಿಗಳು ಯಾವುದನ್ನು ಪಾಲಿಸಿದರೆ ಸುಖಮಯ ಜೀವನವನ್ನು ಸಾಗಿಸುತ್ತಾರೆ ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಹೊಸದಾಗಿ ಮದುವೆಯಾದ ದಂಪತಿಗಳು ಈ ವಿಧಾನವನ್ನು ಅನುಸರಿಸಿದರೆ ನಿಮ್ಮ ದಾಂಪತ್ಯ ಜೀವನವು ಸುಖಮಯವಾಗಿಯೂ ಸಾಗುತ್ತದೆ. ಹೌದು ವೀಕ್ಷಕರೇ, ನೋಡಿ, ಈ ದಿನ ನಾವು ಅತ್ಯಂತ ಪ್ರಮುಖವಾದ ಒಂದು ವಿಧಾನದ ಬಗ್ಗೆ ನಿಮಗೆ ತಿಳಿಸುತ್ತಿದ್ದೇವೆ. ಇದು ತುಂಬ ಉಪಯುಕ್ತವಾದ ಮಾಹಿತಿಯಾಗಿದೆ. ಈ ವಿಧಾನವನ್ನು ನೀವು ಅನುಸರಿಸಿದರೆ ಖಂಡಿತವಾಗಿಯೂ ನಿಮ್ಮ ಜೀವನ ಆನಂದಮಯವಾಗಿ ಸಾಗುತ್ತದೆ. ಬೇರೆಯವರಿಗೆ ನೀವು ಆದರ್ಶವಾಗಿರುತ್ತೀರಿ. ಎಲ್ಲರೂ ನಿಮ್ಮನ್ನು ಮೆಚ್ಚುತ್ತಾರೆ. ಗಂಡ ಹೆಂಡತಿಯರೆಂದರೆ ಈ ರೀತಿಯಾಗಿರಬೇಕು ಎಂದು ನೀವು ಪ್ರಶಂಸೆಯನ್ನು ಸಹ ಪಡೆಯುತ್ತೀರಿ. ಹಾಗಾದರೆ ಆ ಉಪಯುಕ್ತ ಮಾಹಿತಿ ಯಾವುದು, ಆ ವಿಧಾನವನ್ನು ಯಾವ ರೀತಿಯಾಗಿ ಅನುಸರಿಸಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಸಾಮಾನ್ಯವಾಗಿ ನೋಡುತ್ತಿರುವ ಹಾಗೆ ಗಂಡ ಹೆಂಡತಿಯರ ಜಗಳ ಉಂಡು ಮಲಗುವ ತನಕ ಎಂಬ ಗಾದೆಯನ್ನು ಕೇಳಿರುತ್ತೇವೆ. ಗಂಡ ಹೆಂಡತಿಯರ ನಡುವೆ ಚಿಕ್ಕ ಪುಟ್ಟ ಜಗಳಗಳು ಇದ್ದೇ ಇರುತ್ತವೆ. ಆ ರೀತಿಯಾಗಿ ಸಣ್ಣ ಪುಟ್ಟ ಜಗಳಗಳನ್ನು ಮಾಡಿದರೆ ಗಂಡ ಹೆಂಡತಿಯರ ಬಾಂಧವ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಆದರೆ ಕೆಲವೊಂದು ಬಾರಿ ಈ ಸಣ್ಣ ಪುಟ್ಟ ಮಾತುಗಳಿಂದ ದೊಡ್ಡ ಜಗಳ ಆಗುತ್ತವೆ. ಅಂತಹ ಸಂದರ್ಭದಲ್ಲಿ ಸಂಬಂಧಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಗಂಡನನ್ನು ಕಂಡರೆ ಹೆಂಡತಿಗೆ ಆಗುವುದಿಲ್ಲ, ಹೆಂಡತಿಯನ್ನು ಕಂಡರೆ ಗಂಡನಿಗೆ ಆಗುವುದಿಲ್ಲ. ಈ ಮಾತು ಜಗಳವಾಗಿ ಪರಿವರ್ತಿಸುತ್ತದೆ. ಗಂಡ ಮಾಡುವ ಕೆಲಸಗಳು ಹೆಂಡತಿಗೆ ಇಷ್ಟವಾಗುವುದಿಲ್ಲ, ಹೆಂಡತಿ ಮಾಡಿದಂತಹ ಕೆಲವು ಕೆಲಸಗಳಿಂದ ಗಂಡನಿಗೆ ಇಷ್ಟವಾಗುವುದಿಲ್ಲ. ಒಟ್ಟಾರೆ ಹೇಳುವುದಾದರೆ ಅನ್ಯೂನ್ಯತೆ ಎಂಬುದು ಗಂಡ ಹೆಂಡತಿಯರ ನಡುವೆ ಇಲ್ಲದಿರುವುದು. ಇಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುತ್ತಲೇ ಇರುತ್ತಾರೆ. ಆಗ ಈ ಒಂದು ವಿಧಾನವನ್ನು ನೀವು ಅನುಸರಿಸಬೇಕು. ಆ ವಿಧಾನ ಯಾವುದು ಎಂದರೆ, ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಬೇಕು ಎಂದರೆ 12 ದಿನಗಳ ಕಾಲ ಈ ಒಂದು ನಿಯಮವನ್ನು ನೀವು ಅನುಸರಿಸಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ದಾಂಪತ್ಯ ಜೀವನವು ಯಾವುದೇ ರೀತಿಯ ಜಗಳವಿಲ್ಲದೆ ಸಂತೋಷವಾಗಿ ಸಾಗುತ್ತದೆ. ಈ ವಿಧಾನವನ್ನು ಮಾಡುವ ಮೊದಲು ನೀವು 6 ಬತ್ತಿಗಳನ್ನು ಹೊಸೆದು ಇಟ್ಟುಕೊಳ್ಳಬೇಕು ಮತ್ತು 2 ಮಣ್ಣಿನ ದೀಪಗಳನ್ನು ತೆಗೆದುಕೊಳ್ಳಬೇಕು. ನಂತರ ಈ ವಿಧಾನವನ್ನು ಹುಣ್ಣಿಮೆ ದಿನದಿಂದ ಪ್ರಾರಂಭ ಮಾಡಬೇಕು. ಹುಣ್ಣಿಮೆಯಿಂದ 12 ದಿನಗಳವರೆಗೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ ವಿಧಾನವನ್ನು ಗಂಡನಾಗಲಿ ಹೆಂಡತಿಯಾಗಲಿ ಇಬ್ಬರು ಮಾಡಬಹುದು. ಎಲ್ಲ ಕೆಲಸ ಮುಗಿದ ಮೇಲೆ ಊಟವನ್ನು ಮುಗಿಸಿದ ನಂತರ 2 ದೀಪಗಳಿಗೆ ಎಣ್ಣೆಯನ್ನು ತುಂಬಬೇಕು ಮತ್ತು 3 ಬತ್ತಿಗಳನ್ನು ಒಂದು ದೀಪದಲ್ಲಿ, ಇನ್ನು 3 ಬತ್ತಿಗಳನ್ನು ಇನ್ನೊಂದು ದೀಪದಲ್ಲಿ ಹಾಕಬೇಕು. ನಂತರ ಆ 3 ಬತ್ತಿಗಳನ್ನು ಒಂದೇ ದಿಕ್ಕಿಗೆ ಇಟ್ಟು ಹಚ್ಚ ಬರಬೇಕು. ಬೇರೆ ಬೇರೆ ದಿಕ್ಕಿಗೆ ಇಟ್ಟು ಬೆಳಗಿಸಬೇಕು. ದೀಪವನ್ನು ಬೆಳಗಿಸುತ್ತಿರುವಾಗ ನಿಮ್ಮ ಗಂಡ ಅಥವಾ ಹೆಂಡತಿಯ ಯಾವುದಾದರೂ ಬಟ್ಟೆಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಈ ಮಂತ್ರವನ್ನು ಹೇಳಬೇಕು. ಅದು ಓಂ ನಮೋ ಮಹಾಯಕ್ಷಿಣಿಯೇ ಮಮ ಪತಿಂ ಅಂತಿಮ ಕುರುಂ ಕುರುಂ ಸ್ವಾಹ. ಈ ಮಂತ್ರದಲ್ಲಿ ಅಂತಿಮ ಜಾಗದಲ್ಲಿ ನಿಮ್ಮ ಪತಿಯ ಹೆಸರು ಅಥವಾ ಪತ್ನಿಯ ಹೆಸರನ್ನು ಹೇಳಬೇಕು. ಈ ರೀತಿಯಾಗಿ ನೀವು 12 ಬಾರಿ ಮಂತ್ರವನ್ನು ಪ್ರತಿನಿತ್ಯ ಪಠಿಸಬೇಕು. ಇದರಿಂದಾಗಿ ನಿಮ್ಮ ದಾಂಪತ್ಯ ಜೀವನವು ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಸುಗಮವಾಗಿ ಸಾಗುತ್ತದೆ. ಈ ವಿಧಾನವನ್ನು ನೀವು ಕ್ರಮಬದ್ಧವಾಗಿ ನಿಷ್ಕಲ್ಮಶ ಮನಸ್ಸಿನಿಂದ 12 ದಿನಗಳವರೆಗೆ ಮಾಡಿದ್ದೇ ಆದರೆ ನೀವು ಆದರ್ಶ ದಂಪತಿಗಳು ಆಗಿರುತ್ತೀರಿ. ಶುಭವಾಗಿರಲಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಒಂದು ವೇಳೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬೆಂಬಿಡದೆ ಕಾಡುತ್ತಿದ್ದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ.